ಬೆಂಗಳೂರಿನ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಇತಿಹಾಸದ ಮೊಟ್ಟ ಮೊದಲ ಮೆಡಲನ್ನು ಮಾಡಿರುವಂತಹ ತಂಡ ಬೋಳಂಬಳ್ಳಿ ಕನೆಹಲಗೆಯಲ್ಲಿ ಮೊದಲ ಮೆಡಲನ್ನು ಮಾಡಿರುವಂಥದ್ದು. ಅದರ ಅಭಿಮಾನಿಗಳು ಬಂದು ಈಗಷ್ಟೇ ಆ ಎರಡೂ ಕೋಣಗಳು ಚಾಂಪಿಯನ್ ಕೋಣಗಳನ್ನು ಇಲ್ಲಿ ಸವರ್ತಾ ಇದ್ದಾರೆ. ಅವರು ಇಬ್ಬರಲ್ಲ ಚಾಂಪಿಯನ್ ಕೋಣಗಳನ್ನು ಸವರ್ತಾ ಇದ್ದಾರೆ. ಕುಟ್ಟಿ ಮತ್ತು ಅಪ್ಪು ಮತ್ತು ಕಿಟ್ಟು ಇವರಿಬ್ಬರು ಚಾಂಪಿಯನ್ ಕೋಣಗಳು. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಜು ಈಗ ತೋರಿಸ್ತಾ ಇದ್ದಾರೆ. ಈ ಚಾಂಪಿಯನ್ ಕೋಣಗಳ ಜೊತೆಗೆ ಅವರ ಅಭಿಮಾನಿಗಳು ಒಂದು ನಿಲ್ತಾ ಇದ್ದಾರೆ. ಯಾಕೆಂತಂದರೆ ಬೆಂಗಳೂರಿನ ನಮ್ಮ ಕಂಬಳ ಬೆಂಗಳೂರು ಕಂಬಳದ ಮೊಟ್ಟ ಮೊದಲ ಮೆಡಲ್ ಇದು. ಕನೆಹಲಗೆಯಲ್ಲಿ 6.5 ಕೋಲ್ನ ನಿಶಾನೆಗೆ ನೀರನ್ನು ಹಾಯಿಸಿ ಇವರು ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ. ಕನೆಹಲಗೆಯಲ್ಲಿ 7.5 ಕೋಲ್ ಮತ್ತು 6.5 ಕೋಲ್ ಅನ್ನುವಂತಹ ಎರಡು ಒಂದು ಹಂತಗಳಿರ್ತವೆ. ಆದರೆ 6.5 ಕೋಲಿಗೆ ನಿಶಾನಿಗೆ ನೀರನ್ನು ಹಾಯಿಸಿದಂಥ ತಂಡ ಇದು. ಈ ಮೂಲಕ ಮೆಡಲನ್ನು ಗೆದ್ದುಕೊಂಡಿದ್ದಾರೆ. ಇದು ಇತಿಹಾಸ ಬೆಂಗಳೂರಿನ ನಮ್ಮ ಕಂಬಳದಲ್ಲಿ. ನಮಸ್ತೆ ಸರ್, ನಿಮ್ಮ ಫುಲ್ಲು ಹೆಸರು ಮತ್ತು ಇಡೀ ತಂಡ ಮತ್ತು ನಿಮ್ಮ ಈ ಒಂದು ಈ ಗೆಲುವಿನ ಸಂಭ್ರಮವನ್ನು ಹೇಗೆ ಆಚರಿಸ್ತೀರಿ? ಈ ಗೆಲುವಿನ ಸಂಭ್ರಮ ಆಚರಿಸ್ಬೇಕಂದ್ರೆ ನಮ್ಮ ಕನ್ನಡ ರಾಜಧಾನಿ ಬೆಂಗಳೂರಲ್ಲಿಯೂ ಕೂಡ ಒಂದು ಕಂಬಳ ಮಾಡಿದ್ದಾರೆ ಅಂತ ಅಂದಾಗ ನಮಗೂ ಕೇಳಿ ಖುಷಿ ಆಯಿತು. ನಾವು ಬಂದು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ. ನಾವು ಮತ್ತು ನಮ್ಮ ತಂಡ ಮತ್ತು ನಮ್ಮದು ಎ ಮತ್ತು ಬಿ 2 ಜೊತೆ ಕೋಣ. ಅದು ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿಯೂ ಮತ್ತು ಏನಂದರೆ ಬರೀ ಒಂದು ಕೋಣನಿಂದ ಮೆಡ್ಲಾಯಿತು ಅಂತ ಹೇಳುವಂಗಿಲ್ಲ. ಇವತ್ತು ಒಂದು ಟೀಮ್ ಬೇಕು, ಟೀಮಿಗೆ ತಕ್ಕ ಕೋಣ ಬೇಕು. ಇದೆಲ್ಲದೂ ಕೂಡ ಇವತ್ತಿನ ದಿನದಲ್ಲಿ ನಂದು ಕೋಣ ಇವತ್ತು ಮೆಡ್ಲ್ ಮಾಡೋದಕ್ಕೆ ಅವಕ್ಕೆ ಇಲ್ಲಿಯ ಕ್ಲೈಮೇಟ್ ಅಥವಾ ಇವತ್ತಿನ ಒಂದು ಟ್ರ್ಯಾಕ್ ಅವಕ್ಕೆ ಶೂಟೇಬಲ್ ಆಗಿದೆ. ಇಲ್ಲ ಅಂತಂದರೆ ನಂದು ಬಿ ಕೋಣ ಇವತ್ತು ಕೋಣ ಮೆಡ್ಲ್ ಮಾಡೋದಲ್ಲ, ಬಿ ಕೋಣ ಮಾಡಬೇಕಿತ್ತು ಇವತ್ತು. ಯಾಕೆಂದರೆ ಅದು ಸೀನಿಯರ್ ಸಿಟಿ. ಅದರಲ್ಲಿ ಕೂಡ ಒಂದು ಕೋಣ ನನ್ನ ಆತ್ಮೀಯರಾದ ಹಂಕರ್ಜಾಲ್ ಶ್ರೀನಿವಾಸ್ ಬೆರ್ಮಣ್ ಶೆಟ್ರ್ ಅಂತ ಅವರು ನಾವು ಸಾಮಾನ್ಯ ಕೆಲವೇ ಒಂದು ವರ್ಷದಿಂದ ಜೊತೆಯಲ್ಲಿ ಒಂದು ಕಾಂಬ್ಯಾಂಡ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಅವ್ರದ್ದು ನಮ್ಮದು ಒಂದೊಂದು ಕೋಣ ಹಾಕಿ ಓಡಿಸಿತ್ತು. ಅದು ಕೂಡ ಒಳ್ಳೆ ಮೂಮೆಂಟ್ ಇದೆ. ಅದು ಸ್ವಲ್ಪ ಏಜ್ ಕೋಣ, ಆದ್ದರಿಂದ ಸ್ವಲ್ಪ ಜರ್ನಿ ಅದಕ್ಕೆ ಹೆವಿ ಆದ್ದರಿಂದ ಸ್ವಲ್ಪ ಇದು ಮಾಡ್ತೆ. ಇಲ್ಲ ಆ ಕೋಣನೇ ಮೆಟ್ಲು ಮಾಡುವ ಕೋಣ ಅದು. ಆದರೆ ಇವತ್ತು ನಾನು ಬೇಸರ ಇಲ್ಲ, ಇನ್ನೊಂದು ಕೋಣ ಮಾಡಿದೆ. ಅದಕ್ಕೆ ಈ ಸ್ಪರ್ಧೆಯಲ್ಲಿ ಎ ಮತ್ತು ಬಿ ಮಾಡುವ ಉದ್ದೇಶ ಒಂದು ಹೋಯ್ತು ಅಂತಂದರೆ ಇನ್ನೊಂದಾದರೂ ಉಳಿತದ ನೋಡುವ ಅನ್ನುವ ಇದಕ್ಕೆ ಈ ಎ ಮತ್ತು ಬಿ ಮಾಡೋದು. ಈಗ ನಮ್ಮ ನಂದಳಿಕೆ ಶ್ರೀಕಾಂತ್ ಭಟ್ರು ಎ ಬಿ ಸಿ ಮಾಡ್ತಾರೆ, ಬೋಳ್ಗುತ್ತು ಸತೀಶ್ ಶೆಟ್ರು ಎ ಬಿ ಸಿ ಮಾಡ್ತಾರೆ. ಅಂದರೆ ಎ ಮತ್ತು ಬಿ ಹೋದರೂ ಸಿ ಆದರೂ ಒಂದು ಉಳಿಲಿ ಅಂತ. ಅಂದರೆ ಈ ಸ್ಪರ್ಧೆಗೆ ಬಂದಾಗ ಫಸ್ಟು ಸೆಕೆಂಡ್ ಒಂದು ಬಹುಮಾನ ಆಗಿದೆ ಅಂದರೆ ಅವರಿಗೊಂದು ಸಮಾಧಾನ. ಖರ್ಚು ವೆಚ್ಚದ ಯೋಚನೆಯೇ ಅವ್ರು ಮಾಡುವುದಿಲ್ಲ ಯಾರೂ ಕೂಡ. ಇವತ್ತು ನಾನು ಮಾಡುವುದಿಲ್ಲ ಅಥವಾ ಈ ಕಂಬಳದ ಒಂದು ಸ್ಪರ್ಧೆಯ ಇದರಲ್ಲಿ ಯಾರೂ ಕೂಡ ಮಾಡುವುದಿಲ್ಲ. ಕಷ್ಟ ಎಷ್ಟಿದ್ರೂ ಕೂಡ ಅದು ಮನೆಯಲ್ಲಿ ಬಿಟ್ಟು ಇಲ್ಲಿಗೆ ಬಂದ ಶ್ರಮವನ್ನು ಅವರು ಇದು ಮಾಡ್ತಾರೆ. ಇದಕ್ಕೆ ನಿಮ್ಮ ಕೋಣ ಓಡಿಸಿದ್ದು? ನಮ್ಮ ಕೋಣ ಓಡಿಸಿದ್ದು ಮತ್ತು ರಾಘು ಗಣೇಶ್ ಅಂತ ಉಳ್ಳೂರು ಕಂದಾವರ ಗಣೇಶ ಮತ್ತು ಕಾಮನ ಮನೆ ರಾಘವೇಂದ್ರ ದೇವಾಡಿಗ. ಇವರು ನಮ್ಮದು ರಾಘವೇಂದ್ರ ಪೂಜಾರಿ. ಇವರು ನಮ್ಮದು ಒಂದು 10 ವರ್ಷದಿಂದ ನಮ್ಮ ಜೊತೆಯಲ್ಲಿದ್ದಾರೆ. ಅಂದರೆ ಅವರಿಗೂ ಕೂಡ ಅಂದರೆ ಇದೊಂದು ಉದ್ಯೋಗ ಅಂತಲ್ಲ, ಅವರಿಗೊಂದು ಹವ್ಯಾಸ ಇದೆ. ಅದಕ್ಕೂ ಅವರಿಗೂ ಒಂದು ಇದಿರುತ್ತೆ. ಅಂದರೆ ನಾವು ಒಂದು ಭಟ್ರ ಕೋಣ ಓಡಿಸಿ ಒಂದು ಮೆಡ್ಲ್ ಆಯ್ತು ಅಂದರೆ ಅವರಿಗೊಂದು ಗೌರವ, ಅವರಿಗೊಂದು ಹೆಚ್ಚಿನ ಒಂದು ಮರ್ಯಾದೆ ಇದು ಸಿಗತ್ತೆ. ಅದು ಸಿಕ್ಕುವುದಕ್ಕೂ ಅವರು ಶ್ರಮ ಬೇಕು. ಒಟ್ಟು ಎಲ್ಲ ದಿವಸವೂ ನಮಗೆ ಗೆಲುವಾಗ್ತದೆ ಅಂದೇಳಿ ಅಲ್ಲ, ಇವತ್ತಿನ ದಿವಸದಲ್ಲಿ ಗೆಲುವಾಗಿದೆ. ಭಾಳ ನಮಗೂ ನಮ್ಮ ತಂಡಕ್ಕೂ ನಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ಖುಷಿ ಐತೆ. ಅದಕ್ಕಿಂತ ಹೆಚ್ಚು ಕ್ವಾಣ ಮಾಲಕರಿಗೆ ಸೋಲು ಒಂದೇ ಗೆಲುವಂದೇ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಇವತ್ತಿನ ದಿವಸ ಗೆಲುವಾದ್ರ ಬಗ್ಗೆ ಎಲ್ಲರೂ ಈಗ ಆದಷ್ಟೇ ಖುಷಿ ನನಗೂ ಆಯ್ತು ಅಂದೇಳಿ ಹೇಳ್ತೆ. ಅದಲ್ಲದೆ ನನಗೆ ಈ ಸೋಲು ಮತ್ತು ಗೆಲು ನನಗೆ ಎರಡು ಇದು ಸಮಾನ ಅಂತ ಅಂದೇಳಿ ಹೇಳಿಯೇ ನಾನು ಇಷ್ಟು ವರ್ಷ ಈ ಕಂಬಳ ನಡೆಸ್ಕೊ ಬಂದದ್ದೆ. ಎಷ್ಟು ವರ್ಷ? ನಾನು ಒಂದು 32 ವರ್ಷದಿಂದ ಈ ಕಂಬಳದ ಇದರಲ್ಲಿದ್ದೆ. ನಮ್ಮಲ್ಲಿ ಸಾಂಪ್ರದಾಯಿಕ ಕಂಬಳ ಒಂದು 25 ಕಂಬಳ ಆಗುತ್ತೆ. ಅದು ಸಾಧಾರಣ ಹೆಚ್ಚಿಂದ ಒಂದೊಂದು ದಿವಸ 2 ಇರುತ್ತೆ, 3 ಇರುತ್ತೆ. ಸಾಮಾನ್ಯ ಒಂದು 20-25 ಕಿಲೋಮೀಟ್ರ್ ನಾನು ಅಷ್ಟು ಕಂಬಳಕ್ಕೂ ಹೋದೆ. ನನ್ನ ಬಹುಮಾನ ಮುಖ್ಯ ಅಲ್ಲ, ಒಂದು ಸ್ಪರ್ಧೆಯಲ್ಲಿ ಹೋಗಿ ಭಾಗವಹಿಸುವುದೇ ಮುಖ್ಯ. ಒಂದು ನನ್ನ ತಂಡ ಮತ್ತು ನನ್ನ ಕೋಣ ಅಥವಾ ನಮ್ಮ ಒಂದು ಊರಿನ ನೇಮ್ ಬೋಳಂಬಳ್ಳಿ ಅನ್ನುವಂಥ ಒಂದು ಊರಿನ ಹೆಸರು ಹೇಳಿ ಒಂದು ಕಾಮೆಂಟ್ರಿ ಮಾಡ್ತಾರೆ. ಅದೇ ಕೇಂದ್ರ ನಂಗೆ ಭಾಳ ಖುಷಿ ಆಗ್ಬೋದು. ಇವತ್ತು ಈಗ ನಮ್ಮ ಹುಡುಗರ ಮಕ್ಕಳೇ ಹೇಳೋದು, ಯಾವುದೋ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ವ್ಯವಹಾರದಲ್ಲಿ ಇರ್ಬೋದು. ಮಕ್ಕಳು ನೀವು ಎಲ್ಲರೂ ಹೊಯ್ನಿ ಹ್ಯಾಂಗಾರು ರೀ, ಒಳ್ಳೆ ರೀತಿಯಾಗಿರಿ, ನಿಮ್ಮ ಊರಿನ ಹೆಸರು ಹೇಳ್ಕೊಂಡೇ ಬದುಕಿ. ನಾನು ಬೊಂಬೈಯಾಗ ಹುಟ್ಟಿ ಬಲ್ವಾದನ, ಬೆಂಗಳೂರಾಗ ಹುಟ್ಟಿ ಬಲ್ವಾದನ ಅಂತ ಹೇಳಬೇಡಿ. ಯಾಕೆಂದ್ರೆ ನಾವು ಕುಂದಾಪುರದಾಗೆ ಹುಡ್ದವ್ರ, ಕುಂದಾಪುರದ ಹೆಸರು ಹೇಳ್ಕೊಂಡೇ ಬದುಕು.
ಇದು ನಾನು ನನ್ನ ತಂಡದವರಿಗೆ ಪ್ರತಿಯೊಬ್ಬರಿಗೂ ಹೇಳೋದು, ಮಗ ನೀನು ಬೊಂಬೈಗಿದ್ದೆ ಅಂತ ಹೇಳಿ ನೀನು ಬೊಂಬೈ ಆಧಾರ್ ಕಾರ್ಡ್ ಮಾಡ್ಕೊಂಬೇಡ, ಕುಂದಾಪುರದ್ದೇ ಮಾಡ್ಕೊ, ಕುಂದಾಪುರ ಹೆಸರು ಹೇಳ್ಕೊಂಡೇ ಬದುಕು. ಹಾಗೆ ನಮಗೆ ಇವತ್ತು ಕುಂದಾಪುರದವ್ರಿಗೆ ಒಂದು ಮೆಡ್ಲ್ ಐತೆ ಅಂತೇಳಿ ಹೇಳ್ರೆ ಇದು ನನಗೆ ಭಾಳ ಒಂದು ಸಂತೋಷದ ವಿಚಾರಗಳನ್ನು ಹೇಳಿ ನಾನು ಇವತ್ತು ನಿಮ್ಮ ಎದುರು ಹೇಳೋಕ್ಕೆ ಇಷ್ಟಪಡ್ತೇನೆ. ಬೋಳಂಬಳ್ಳಿಯ ಜೊತೆಗಿನ ಕರುಳಬಳ್ಳಿಯನ್ನು ಮರಿಬೇಡಿ, ನೀವು ಎಲ್ಲೇ ಇರಿ ಬೋಳಂಬಳ್ಳಿಯ ಹೆಸರನ್ನು ಹೇಳಿ, ಕುಂದಾಪುರದ ಹೆಸರನ್ನು ಹೇಳಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಗೆದ್ದದ್ದಕ್ಕಿಂತ ಜಾಸ್ತಿಯಾಗಿ ಅವರಿಗೆ ನನ್ನ ಊರು ಗೆದ್ದಿದೆ, ನನ್ನ ಊರಿನ ಕೋಣಗಳು ಗೆದ್ದಿವೆ, ನಮ್ಮೂರಿಗೊಂದು ಹೆಸರು ಬಂದಿದೆ ಅನ್ನುವಂಥ ಹೆಗ್ಗಳಿಕೆ ಇದೆ. ಸರ್, ಈಗ ಗೆದ್ದು ಬಂದು ಕುಳಿತದ್ದಷ್ಟೇ, ಕರೆಗಳು ರಾಶಿ ರಾಶಿ, ಅಭಿಮಾನಿಗಳು ರಾಶಿ ರಾಶಿ. ಇದು ಕೆಲವೇ ಒಂದು ಇದು ನಾವು ನಮ್ಮ ಮೂಲದಲ್ಲಿ ನಮ್ಮ ಪ್ರಯತ್ನ ಇರುತ್ತೆ. ಇದು ಮುಂದೆ ಅಭಿಮಾನಿಗಳ ಪ್ರಯತ್ನದಿಂದ ಈ ಒಂದು ನೇಮ ಬರುವುದಕ್ಕೆಲ್ಲ ಇದು ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದೇಳಿ ಹೇಳ್ರೆ, ಇವತ್ತು ದುಬೈಯಿಂದ ಕಾಲ್ ಬಂತು ರಾತ್ರಿ, ಹಾಗೆ ಬೊಂಬೈ, ಮಹಾರಾಷ್ಟ್ರ, ತಮಿಳ್ನಾಡು, ಸಾಮಾನ್ಯ ಆಲ್ಮೋಸ್ಟ್ ಈಗ ನಮ್ಮ ಕುಂದಾಪುರದವ್ರು ಅಂದರೆ ಸಾಮಾನ್ಯ ಇಡೀ ದೇಶ ವಿದೇಶದಲ್ಲೂ ಇದ್ದರೆ, ಆದ್ರೆ ಇವತ್ತು ಅವ್ರಿಗೂ ಒಂದು ಖುಷಿಯಾದಂದೇಳಿ ಹೇಳ್ರೆ, ಹಾಂ ನಮ್ಮೂರಿನ ಭಟ್ರು ಒಂದು ಹೋರಿ ತಕೊ ಅಂದ್ರೆ ಕಮಲದ ಮೆಡ್ಲ್ ಮಾಡ್ರೆ ಅಂದೇಳಿ ಹೇಳಿ ಅವರೆಲ್ಲ ಈಗ ನಂಗೆ ಫೋನ್ ಮಾಡ್ರೆ. ಬಿಟ್ಟರೆ ನಾನು ಇವತ್ತು ಮನೆ ಪಾಯಸ ಉಂಡ್ಕ ಮನೆ ಕಂಡಿದೆ ಅಂತ ಹೇಳ್ರೆ ಯಾರು ಫೋನ್ ಮಾಡೋದಿಲ್ಲ. ಆರೆ ಅದೇ ಮನುಷ್ಯ ಒಂದು ಊರಿನಲ್ಲಿ ಹುಟ್ಟಿದವ ಒಂದು ಒಳ್ಳೆಯದನ್ನು ಮಾಡಬೇಕು. ಈಗ ನಾನೀಗ ಕಮಲು ಮಾಡೋದು ಒಳ್ಳೇದಂದೇಳಿ ಅಲ್ಲ, ಆದರೆ ಇದು ಒಂದು ಕ್ರೀಡೆ. ಹಾಗೆ ಈ ಮನುಷ್ಯ ಹುಟ್ಟಿದವನಿಗೆ ಒಂದು ಗುರಿ ಅನ್ನುವಂಥದ್ದು ಇರುತ್ತೆ, ಆದರೆ ಅದು ತಾಳ್ಮೆ ಮತ್ತು ನಮ್ಮಲ್ಲಿ ಅದಕ್ಕೆ ನಮ್ಮ ಸಮಾಧಾನ ಇತ್ತು ಅಂತಾದರೆ ಅದಕ್ಕೆ ಇಂದಲ್ಲ ನಾಳೆ ಫಲ ಸಿಗತ್ತೆ ಅನ್ನೋದಕ್ಕೆ ಕಾರಣ ನಾನೇ ಸಾಕು. ಯಾಕೆಂದರೆ ನಾನು ಈ ಜೋಡಕೆರೆ ಕಂಬಳದಲ್ಲಿ ಸಾಧಾರಣ ಒಂದು 4 ವರ್ಷ ಒಂದೂ ಮೆಡ್ಲು ತಗೊಂಡೆ ನಾನು ಕಂಬಳ ಮಾಡ್ತಿದ್ದೆ. ಆದರೆ ಮಕ್ಕಳೆಲ್ಲ ಬತ್ತಿದ್ದೀರ ಏನೋ ಅನ್ನೋ ಗಂಜಿ ಉಂಡ್ಕೊಂಡು ಮಾಡ್ಕೊ ಹೋಯ್ತು. ಆದ್ರೆ ಇವತ್ತಿಗೆ ನಾವು ಇವತ್ತು ಸ್ಟ್ಯಾಂಡರ್ಡ್ ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೋದು. ಯಾಕೆಂದರೆ ಹೇಳ್ರೆ ಸರ್ವಸಾಮಾನ್ಯ. ಮೊನ್ನೆ ಹೋದ ವರ್ಷ ನಾನು ಬೊಂಬೈಗೆ ಹೋಯ್ದೆ. ಬೊಂಬೈಗೆ ಹೋದಾನ ಹಾಗೆ ಸಾಯಂಕಾಲ ನನ್ನ ಫ್ರೆಂಡ್ ಎಲ್ಲ ಇದ್ದೀರ, ಹಾಗೆ ಭಟ್ರ ಅಂತ ಒಂದು ಪೆಗ್ ಹಾಕಿ ಹೋಗ್ಕೊಂಡ್ರೆ ಹಾಗೆ ಹೋಯ್ತು ನಮ್ಮ ಮಂಗಳೂರು ಶೆಟ್ರೆ ಇದ್ದೀರ, ಹಾಗೆ ಪೆಗ್ಗಿಗೆಲ್ಲ ಹಾಕ್ತು ಹಾಗೆಲ್ಲ ಕಂಡೆ ಗೋಡಿ ಹಂಗೆ ಕಂಬಳದ ಫೋಟೋ ಇದ್ದಿತ್ತು. ಕಂಡ್ರೆ ಕೂಡಲೇ ಓ ಭಟ್ರ ನಮಸ್ಕಾರ ಅಂದ್ರೆ, ಓ ನಮಸ್ಕಾರ ಶೆಟ್ರೆ ಅಂದೆ. ಹಾಗೆ ನಮ್ಮದು ಕಂಬಳದಂಗೆ ಕಂಡು ಪರಿಚಯ ಇದ್ದಿತ್ತು. ಹಾಗೆ ಟೇಬಲ್ಲಿಗೆ ಬಿಲ್ಲೇ ಬರ್ತಿಲ್ಲ, ಎಂತಕ್ಕಂತ ಹೇಳಿ ಕಂಡಾಗ ವೆಯ್ಟ್ರಿಗೆ ಹೇಳಿ ನಮ್ಗೆ ಬಿಲ್ಲೇ ಕೊಡಬೇಡ ಅಂತ ಹೇಳಿ ಆಯಿತು. ಸುಮಾರು ಹೊತ್ತು ಕಾಂತೆ ಕಡೆಗೆ ಹಾಗೆ ಅಲ್ಲೇ ಒಂದು ಸಿಗರೇಟ್ ಸೇಂತ ಆಯ್ತು ಹಂಗಾರೆ ಶೆಟ್ರೆ ಅಂತ ಹೇಳಿ ಒಂದು ಕೈ ಕೊಟ್ಟು ಬಂತು. ಯಾಕಿದ್ರೆ ಬಂತಂದು ಹೇಳಿ ಹೇಳ್ರೆ, ನಮ್ಮ ಊರವ್ರ ಒಂದು ಅಂದರೆ ನಾವೀಗ ಉಡುಪಿ, ಮಂಗಳೂರು, ಕುಂದಾಪುರ ಎಲ್ಲ ನಾವು ಕೂಡುವವರು. ಮತ್ತು ಎರಡನೇದಾಗಿ ಅವರು ನಮ್ಮ ಕಂಬಳದ ಒಂದು ಕೋಣದ ಮಾಲಕರು, ಮತ್ತು ಅದರ ಪ್ರೀತಿ ಬಾಂಧವ್ಯದಿಂದ ಅವರಿಗೆ ಅದರ ಇದೇ ಇಲ್ಲ. ಯಾಕೆಂದೇಳಿ ಹೇಳ್ರೆ, ಈ ಮನುಷ್ಯನ ಒಂದು ಒಳ್ಳೆತನ ಅನ್ನೋದು ಎಷ್ಟು ಮಟ್ಟಿಗೆ ಬೆಳೀತಂದ್ರೆ ನಾನು ಅದೇ ದಿವಸ ಅಂದ್ಕೊಂಡೆ. ವಾಪತಿ ಫ್ಲೈಟಾಗಿ ಹೋಯ್ದೆ, ಬಪ್ಪತ್ತಿಗೆ ಬಸ್ಸಿನ ಬಂದಾಗಾರು ನನಗೆ ಬೊಂಬೈಗೆ ಹೋದ ಖುಷಿಯಾದಂದು ಹೇಳ್ರೆ, ಅಲ್ಲವರ ಹೋಟ್ಲಿಗೆ ಹೋಯ್ತು, ಅದೇ ನಂಗೆ ಭಾಳ ಖುಷಿ ಆಯ್ತು. ಇದು ಗೆದ್ದ ತಂಡದ ಮಾಲಕರು ಹೇಳ್ತಾ ಇರುವಂಥದ್ದು. ಗೆದ್ದ ಕೋಣಗಳನ್ನು ಓಡಿಸಿರುವಂಥ ಓಟಗಾರ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀರಿ? ಭಾರಿ ಖುಷಿ. ನನಗೆ ಒಂದು ಅವಕಾಶ ಕೊಟ್ಟ ಬೋಳಂಬಳ್ಳಿ ಭಟ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ಫಸ್ಟ್ ಮೊದಲಿಗೆ. ಓಕೆ, ಬೋಳಂಬಳ್ಳಿ ಶ್ರೀರಾಮ್ ಭಟ್ರು ಹೌದು, ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ರು ಒಂದು, ಅದು ತುಂಬ ನನಗೆ ಉಪಕಾರ ಆಯಿತು ಇವತ್ತಿನ ದಿನದಲ್ಲಿ. ಭಾರಿ ಒಂದು ಖುಷಿ ಆಯಿತು. ಮತ್ತೆ ಕೋಣದ ಹೇಳಲಿಕ್ಕಿಲ್ಲ, ಅವ್ರು ನನಗೆ ಸ್ವಲ್ಪ ಸೆಟ್ ಆಗಿದೆ ಸ್ವಲ್ಪ ದಿನದಲ್ಲಿ ಮುಂಚೆನೆ. ಭಾರಿ ಖುಷಿನೇ ಇವತ್ತು ದಿನ, ಭಾರಿ ಖುಷಿ. ಕೋಣಗಳ ಬಗ್ಗೆ ಹೇಳಿ. ಕೋಣಗಳ ಬಗ್ಗೆ ಹೇಳಲಿಕ್ಕೆ ನಾವು ನನಗೆ ಸೆಟ್ಟಾಗಿ ಮುಂಚೆನೇ ಸೆಟ್ಟಾಗಿದೆ ಸ್ವಲ್ಪ ದಿನ ಮುಂಚೆ. ಅದು ಬೋಳಂಬಳ್ಳಿ ಭಟ್ರು ಕೊಟ್ಟಿದ್ದಕ್ಕೆ ಸೆಟ್ ಆಗಿದೆ, ಇಲ್ಲದ್ರೆ ಸೆಟ್ ಆಗುದಿಲ್ಲ. ಆ ಕೋಣ ಬೇರೆ ಕೋಣ ಓಡಿಸ್ತಿದ್ದೆ. ಇನ್ನೇ ದಿನ ಭಟ್ರು ಒಂದು ಹೇಳಿದ್ದಾರೆ, ರಾಗೋಣ ನೀನೊಂದು ಕಂಬೈನ್ ಮಾಡಿ ಒಂದು ಓಡಿಸಿ ಅಂತ ಮೊನ್ನೆ ಹೇಳಿದ್ದಾರೆ ಕಾಲ್ ಮಾಡಿ. ಅದೇ ಕಾರಣ ಬಂದೆ, ಇಲ್ಲದ್ರೆ ಬರ್ದಿದ್ರೆ ನಾನು ಮನೇಲಿ ಇದ್ರೆ ಇವತ್ತು ನನ್ನ ಹೆಸರು ಬರುವುದೇ ಇಲ್ಲ ಆಯ್ತು ಇಲ್ಲಿ ಹುಡುಗರ್ಕಂದ್ರೆ. ಏನೂ ಇಲ್ಲ, ಅವಾಗ ಅಲ್ಲಿ ಮನೇಲಿ ಇದ್ದ ಅಂತ ಹೇಳಿದ್ರಿ. ಭಟ್ರೋಟೆ ಹೇಳ್ಕೊಂಡು ನಾ ಬಂದೆ ಇಲ್ಲಿ ಕಂಬಳದಲ್ಲಿ. ಇವತ್ತು ಓಡಿದಿರಿ, ಗೆದ್ದಿದ್ದೀರಿ, ನಿಶಾನಿಗೆ ನೀರನ್ನು ಹಾಯಿಸಿದ್ದೀರಿ ನಾನು ನಿನ್ನೆ ದಿನ. ಅದು ಫಸ್ಟು ನಾನು ಈ ಕಂಬಳದಲ್ಲಿ ಕನೆಯಲ್ಲಿಗೆ ನಾನು 2 ವಿಭಾಗದಲ್ಲಿ ಓಡ್ತೆ. ಅಡ್ಡಲಿಗೆಯಲ್ಲಿ ಕನೆಯಲ್ಲಿಗೆಯಲ್ಲಿ ಬೋಳಂಬಳ್ಳಿ ಭಟ್ರದೆ ಫಸ್ಟಿಂದ ಸ್ಟಾರ್ಟ್ ಅವರು ಇವತ್ತಿನವ್ರಿಗೆ ಕೊಟ್ಟಿದ್ದವರೇ. ಅದರಲ್ಲೇ ಮೆಡ್ಲ್ ಮಾಡಿದೆ ನಾನು ಫಸ್ಟ್ ಮೆಡ್ಲ್ ಮಾಡಿದೆ ಅವರಿಂದಲೇ ನಾನು. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಉಂಟು. ನಮ್ಮ ರಾಜಧಾನಿಯಲ್ಲಿ ನಾವು ಪ್ರೈಸ್ ಮಾಡ್ತಲ್ಲ, ತುಂಬ ಖುಷಿ ಆಗ್ತಾ ಉಂಟು. ಒಂದು ಮುಂಡಾಸೆಲ್ಲ ಕಟ್ಕೊಂಡು ಆ ಜೋಶ್ ಇದೆ ಮತ್ತು ಮೆಡಲ್ ಆಗಿದೆ ಅಂದರೆ ಒಂಥರ ತುಂಬ ಖುಷಿ ಆಗ್ತದೆ, ಒಂದು ಕ್ರೇಜ್ ಕಂಬಳಕ್ಕೆ. ಹಾಂ, ಎಸ್. ಓಕೆ, ಟೀಮ್ ಜೋಶು ಒಳ್ಳೇದಿದೆಯಾ ಸರ್? ಈಗ ಓಕೆ, ನೀವು ಪಾರ್ಟಿ ಮಾಡಿದ್ರಿ ಅಂತ ಹೇಳಿದ್ರಿ, ಸೊ ಪಾರ್ಟಿ ಇದೆಯಾ? ಅಲ್ಲ, ಪಾರ್ಟಿ ಅದು ನಮ್ಮದು ಸಾಧಾರಣ ಸೋಲಿಗೂ ಪಾರ್ಟಿ ಇರುತ್ತೆ, ಗೆಲುವಿಗೂ ಪಾರ್ಟಿ ಇರುತ್ತೆ. ಹಾಗಾದ್ರೆ ಈ ಸಲ ಡಬಲ್ ಅಲ್ಲ, ಗೆಲುವಿಗೆ ನಮ್ಮದು ಸ್ವಲ್ಪ ಸಣ್ಣದು, ಸೋಲಿಗೆ ಜಾಸ್ತಿ. ಯಾಕೆಂದ್ರೆ ನಮಗೆ ಸೋಲಿನ ಮುಂದಿರುವುದೇ ಗೆಲುವು. ಆದ್ದರಿಂದ ಸೋಲು ಅನ್ನೋದು
ಫಸ್ಟ್, ಗೆಲುವು ಅನ್ನೋದು ಸೆಕೆಂಡ್. ನೋಡಿ ಈಗ ಹುಡುಗರಿಗೆ ನಾನೊಂದು ಆಪ್ಷನ್ ಕೊಡ್ತೀನಿ, ಬಿ ಸೋತಿದೆ ಅಲ್ಲ, ಜೋರಿದೆ ಪಾರ್ಟಿ. ಇಲ್ಲ ಹಾಗೇನಿಲ್ಲ, ನಮ್ದು ಸೋಲು ಗೆಲುವಿನ ಬಗ್ಗೆ ನಮ್ದು ಭಾಳಷ್ಟೇನು ನಾವು ಅದ್ರ ಬಗ್ಗೆ ಅಂದರೆ ಟೆನ್ಷನ್ ಇಲ್ಲ. ಪಾರ್ಟಿ ಮಾಡಲೇಬೇಕು ಅಂದರೆ ಮನುಷ್ಯ ಹುಟ್ಟಿದಾಗ ಸಾಯೋಲು ತನಕ ಖುಷಿಯಿಂದ ಇರಬೇಕಂತ ನನ್ನ ಒಂದು ಎಲ್ಲರಿಗೂ ನಾನು ಹೇಳುವುದು. ಹಾಗೆ ನಾವೆಲ್ಲ ಅನ್ನೋದೇನು ಖುಷಿಯಂಗೆ ಇದ್ದವ್ರೆ, ಖುಷಿಯಂಗೆ ಪಾವಣೆ ಕಾಳು ಇಲ್ದಿರು ಖುಷಿಯಂಗೆ ಇಪ್ಪವ್ರು ನಾವು. ಹಾಗೆ ನಾವು ಖುಷಿ ಬಿಟ್ಟು ಬದುಕುವರೇ ಅಲ್ಲ. ಹಾಗೆ ನಮ್ಮ ಪಾರ್ಟಿ ಸದಾ ಕಾಲವು ಹಾಗೆ ನಡೀತಾ ಹೋಗಲಿ ಅನ್ನೋದೇ ನನ್ನ ಹಾರೈಕೆ. ಸರ್ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಇದು ಬೆಂಗಳೂರಿನ ಕಂಬಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ಮೊದಲ ಮೆಡಲನ್ನು ದಾಖಲಿಸಿರುವಂತಹ ಕನೆಹಲಗೆ ವಿಭಾಗದಲ್ಲಿ ಅಪ್ಪು ಮತ್ತು ಕಿಟ್ಟು ಜೋಡಿ ಮತ್ತು ಈ ಓಟಗಾರ ಇವರು 3 ಜನ ಸೇರಿಕೊಂಡು ಮಾಡಿರುವಂಥ ಮಹಾನ್ ಸಾಧನೆ. ಈ ಸಾಧನೆಯ ಬಗ್ಗೆ ಶ್ರೀರಾಮ್ ಭಟ್ ಬಳ್ಳಂಬಳ್ಳಿ ಇವರು ಮಾತನಾಡಿದ್ದಾರೆ. ಅವರು ಮಾತನಾಡಿದ ರೀತಿ ಜೊತೆಗೆ ಅವರು ಕಂಬಳ ಕ್ಷೇತ್ರದಿಂದ ಪಡೆದುಕೊಂಡದ್ದೇನು ಮತ್ತು ಕಂಬಳ ಕ್ಷೇತ್ರದಿಂದ ಪಡೆದಂಥ ಮರ್ಯಾದೆಯ ಬಗ್ಗೆ ಮಾತನಾಡಿದರು. ಜೊತೆಗೆ ಇವತ್ತಿನ ಗೆಲುವನ್ನು ಯಾವ ರೀತಿಯಾಗಿ ಸಂಭ್ರಮಿಸ್ತೇವೆ, ಗೆಲುವು ಸಂಭ್ರಮಿಸುವುದಕ್ಕಿಂತ ಜಾಸ್ತಿಯಾಗಿ ಸೋಲನ್ನು ನಾವು ಮತ್ತಷ್ಟು ಗೆಲುವಿಗಾಗಿ ಮಾರ್ಪಡಿಸುವುದು ಹೇಗೆ ಅನ್ನುವಂಥದ್ದರ ಕುರಿತು ಯೋಚನೆಯನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಬಹಳಷ್ಟು ಉದಾಹರಣೆಗಳ ಸಹಿತ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಕುಂದಾಪುರದ ಲ್ಯಾಂಗ್ವೇಜಿನಲ್ಲಿ ಮತ್ತು ಕುಂದಾಪುರದ ಆ ಒಂದು ಮಣ್ಣಿನ ಪ್ರೀತಿಯನ್ನು ಈ ಮಾತಿನ ಜೊತೆಗೆ ತೋರಿಸ್ಕೊಟ್ಟಿದ್ದಾರೆ. ನಿಮಗೆ ಶುಭವಾಗಲಿ ಸರ್, ಮತ್ತಷ್ಟು ಮೆಡಲ್ಗಳು ನಿಮ್ಮದಾಗಲಿ ಮುಂದಿನ ಎಲ್ಲ ಈ ವರ್ಷದ ಕಂಬಳ ಕೂಟದಲ್ಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂಜಯ್ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ನೋಡೋದು ಸೌಂಡ್ ಮಾಡಿ ಜೋರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.